ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಬ್ಲಾಗ್. ತುಂಬಾನೇ ದಿನದಿಂದ ಒಂದು ಸೂಪರ್ ಆದಂತಹ ರೆಸಿಪಿನ ತಗೊಂಡು ಬಂದಿದ್ದೀನಿ. ಏನ್ ರೆಸಿಪಿ ಅಂತ ಹೇಳಿದ್ರೆ, ನಾನು ಇವತ್ತು ಮಾವಿನ ಹಣ್ಣಿಂದ ಸಾರು ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಾಗುತ್ತೆ ಇದು. ನನ್ನ ವ್ಯೂವರ್ಸ್ ಕೇಳ್ತಾ ಇದ್ರು, ನಾನು ಹೆಚ್ಚಾಗಿ ನಾನ್ ವೆಜ್ ಐಟಮ್ ಮಾಡ್ತಾ ಇದ್ದೆ, ವೆಜ್ ಐಟಮ್ ತೋರಿಸಿ ಅಂತ. ಕೆಲವರು ವೆಜ್ ತಿನ್ನೋರು ಕೇಳ್ತಾ ಇದ್ರು ನಮಗೆ ವೆಜ್ ಐಟಮ್ ಮಾಡಿ ತೋರಿಸಿ ಅಂತ. ಅದಕ್ಕೋಸ್ಕರ ಇವತ್ತು ನಾನು ಮಾವಿನ ಹಣ್ಣಿಂದ ಸಾರು ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಾಗುತ್ತೆ ಇದು. ಇದೊಂದು ಸೀಸನಲ್ ಫುಡ್ ಅಂತಾನೆ ಹೇಳ್ಬೋದು. ಮಾವಿನ ಹಣ್ಣು ನಮಗೆ ಎಲ್ಲ ಸೀಸನ್ ಅಲ್ಲಿ ಕೂಡ ಸಿಗಲ್ಲ. ಈ ಟೈಮ್ ಅಲ್ಲಿ ಹೆಚ್ಚಾಗಿ ನಮಗೆ ಮಾವಿನ ಹಣ್ಣು ಸಿಗುತ್ತೆ. ತುಂಬಾನೇ ಚೆನ್ನಾಗಾಗುತ್ತೆ ಇದು. ಯಾವ ರೀತಿ ಮಾಡೋದು ಅಂತ ನಾವು ಕೂಡ ಇದನ್ನ ನೋಡ್ಕೊಂಬರೋಣ. ಮಾವಿನ ಹಣ್ಣಿಂದ ಹಲವಾರು ರೆಸಿಪಿಗಳನ್ನ ಟ್ರೈ ಮಾಡ್ತಾರೆ, ಹಲವಾರು ರೆಸಿಪಿಗಳನ್ನ ಮಾಡ್ತಾರೆ. ನಾನು ಇವತ್ತು ಮಾವಿನ ಹಣ್ಣಿಂದ ಸಾರು ಮಾಡ್ತಾ ಇದ್ದೀನಿ. ನಾನು ಕೂಡ ನಿಮ್ಗೆ ಮಾವಿನ ಹಣ್ಣಿಂದ ಯಾವ ರೀತಿಯಾದಂತಹ ರೆಸಿಪಿಗಳನ್ನ ಮಾಡಬಹುದು ಅಂತ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಬಟ್ ಇವತ್ತು ನಾನು ಸಾರು ಮಾಡೋದನ್ನ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಇನ್ನು ನನ್ನ ಕುಡ್ಲದಾಗಲೇ ಮಾತಾಡಲಿಲ್ಲ ಗೊತ್ತಿಪ್ಪು ಕುಕ್ಕದ ಸಾರು ಮಸ್ತ್ ವೆರೈಟಿ ಮಲ್ಪರು ಯಾನೇನಿ ಮಲ್ಸ್ಲಕ್ಕ ಖಂಡಿತವಾದ ನೀವು ಕೂಡ ಟ್ರೈ ಮಲ್ಪಲೆ. ಇದು ನಮ್ಮ ಮಂಗಳೂರಿನವರಿಗೆ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಹೆಚ್ಚಾಗಿ ನಾವು ಮಾವಿನ ಹಣ್ಣಿಂದ ರೆಸಿಪಿಗಳನ್ನ ಮಾಡ್ತೀವಿ. ತುಂಬಾನೇ ಚೆನ್ನಾಗಾಗುತ್ತೆ. ಅಪರೂಪದ ಫುಡ್ ಇದು. ನನ್ನೆಲ್ಲ ಬಂದೈತೆ ನನಗ್ಲಿಗ್ಲ ಬೋರಾವು ನನ್ನ ನಮ್ಮ ಹೆಚ್ಚು ತಡ ಮಾಡ್ಕೊಂಡು ಮಾಡ್ತೀವಿ. ಅವೇನು ಹೆಂಚ ಮಲ್ಕೊಂಡು ಬಂದಿತ್ತು ಕುಕ್ಕದ ಸಾರನ್ನು. ಇನ್ನು ಹೆಚ್ಚು ತಡ ಮಾಡೋದು ಬೇಡ, ಜಾಸ್ತಿ ಮಾತಾಡಿದ್ರೆ ನಿಮಗೂ ಕೂಡ ಬೋರ್ ಆಗ್ಬಹುದು. ರೆಸಿಪಿನ ಇನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೆ ಅದನ್ನ ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ ಸ್ಟಾರ್ಟ್ ಇಟ್. ಮಾವಿನ ಹಣ್ಣಿನ ಸಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಇಲ್ಲಿ ಕೆಲವು ಸಾಮಗ್ರಿಗಳು ಬೇಕು. ಮಸಾಲೆ ಪದಾರ್ಥಗಳು ಇದು ಹುರ್ಕೊಳ್ಳೋದಿದೆ. ಇದನ್ನು ಮೆಣಸು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. 10 ರಿಂದ 15 ಮೆಣಸು ತೊಗೊಳ್ಳಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಅಂದರೆ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ, 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆ, ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಇದನ್ನಿಷ್ಟು ಇವಾಗ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಏನೇನು ಆ್ಯಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಫಸ್ಟ್ ಮೆಂತೆ ಹಾಕೋತಾ ಇದ್ದೀನಿ ನಾನು. ಮೆಂತೆ ಫಸ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಬೇಗ ಕೆಂಪಾಗುತ್ತೆ, ಅದು ಸ್ವಲ್ಪ ಫ್ರೈ ಆದರೆ ಸಾಕು. ನೋಡ್ತಾ ಇರ್ಬೋದು, ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ನಾನಿವಾಗ ಧನಿಯಾ ಹಾಗೆ ಸಾಸಿವೆ ಹಾಗೂ ಜೀರಿಗೆನ ಹಾಕೋತಾ ಇದ್ದೀನಿ. ಮಸಾಲೆ ಐಟಮ್ ಫ್ರೈ ಮಾಡುವಾಗ ಅದಕ್ಕೆ ಕರಿಬೇವು ಕೂಡ ಹಾಕ್ಕೊಳ್ಬೇಕು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು ಹಾಕ್ಕೊಂಡ್ರೆ. ಪರಿಮಳನೂ ತುಂಬಾ ಚೆನ್ನಾಗಿರುತ್ತೆ. ಬರೀ ಮಸಾಲೆ ಪದಾರ್ಥನ ಹುರ್ಕೊಳ್ಬಾರ್ದು. ಇದು ಅಷ್ಟೇ, ಸಾಸಿವೆ ಪಟ್ಪಟ ಅನ್ನಬೇಕು. ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಸೀದೋಗೋ ಥರ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಸಾಸಿವೆ ಇವಾಗ ಪಟ್ಪಟ ಅಂತ ಹೊಡಿತಾ ಇದೆ. ಇದು ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಗ್ಯಾಸ್ನ ಆಫ್ ಮಾಡ್ಕೊತೀನಿ ನಾನು. ಇನ್ನು ಇದಕ್ಕೆ ಏನೇನು ಹಾಕೊಳ್ಳೋದು ಅಂತ ತೋರಿಸ್ತೀನಿ. ಮಸಾಲೆ ಪದಾರ್ಥನ ಎಲ್ಲ ನಾನು ಒಟ್ಟಿಗೆ ಒಂದು ಪ್ಲೇಟ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ರುಬ್ಕೊಳ್ಬೇಕು. ರುಬ್ಕೊಳ್ಳುವಾಗ ಇದಕ್ಕೆ ಏನೇನು ಆ್ಯಡ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮಸಾಲೆ ರುಬ್ಕೊಳ್ಳೋಣ. ಇವಾಗ ನಾನು ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಈರುಳ್ಳಿ, 6 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ. ಇದನ್ನು ಇವಾಗ ಎಲ್ಲವನ್ನು ಇದಿಷ್ಟನ್ನು ಇವಾಗ ನಾವು ರುಬ್ಕೊಳ್ಳೋಣ. ನುಣ್ಣಕ್ಕೆ ನೀರು ಹಾಕಿ ರುಬ್ಕೊಳ್ಬೇಕು. ಇದನ್ನು ಮಸಾಲೆನ ನಾನಿಲ್ಲಿ ನುಣ್ಣಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಿ. ಆನಂತರ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಮಾವಿನ ಹಣ್ಣು. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ಯಾವುದೇ ರೀತಿಯಲ್ಲಿ ಹುಳಿ ಹಾಕಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಮಾವಿನ ಹಣ್ಣು ಹುಳಿ ಆಗಿರೋದ್ರಿಂದ ನಾವು ಮಸಾಲೆಗೆ ಹುಳಿ ಆ್ಯಡ್ ಮಾಡಲ್ಲ. ತುಂಬಾ ಹುಳಿ ಆಗಿಬಿಡುತ್ತೆ. ಹುಣಸೆ ಹಣ್ಣು ಏನಾದರೂ ಹಾಕಿದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಹುಳಿ ಆ್ಯಡ್ ಮಾಡೋ ಹಾಗಿಲ್ಲ. ಇನ್ನು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ. ಇದಕ್ಕೆ ಸ್ವಲ್ಪ ಇವಾಗ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಇವಾಗ ಕರಿಬೇವು,
ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಇಲ್ಲಿ ಆಯಿತು. ಇದಕ್ಕೆ ಇವಾಗ ಗ್ಯಾಸ್ ಫ್ಲೇಮ್ನ ಸ್ಲೋ ಆಗಿಟ್ಟು ಮಸಾಲೆ ಹಾಕೊಳ್ಳಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಾಕೋತೀನಿ ನಾನು. ಚೆನ್ನಾಗಿ ಇದಕ್ಕೊಂದು ಮಿಕ್ಸ್ ಕೊಡಿ. ದಪ್ಪ ಅನಿಸಿದ್ರೆ ನೀರು ಬೇಕು ಅಂತ ಅನಿಸಿದ್ರೆ ಮತ್ತೆ ನೀರು ಹಾಕಿ. ಮಾವಿನ ಹಣ್ಣು ಇದರಲ್ಲೇ ಚೆನ್ನಾಗಿ ಬೇಯಬೇಕು, ಆವಾಗ ಮತ್ತೆ ಸಾರು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ. ಇವಾಗ ನಾನು ಇದಕ್ಕೆ ಮಾವಿನ ಹಣ್ಣನ್ನ ಹಾಕೋತೀನಿ. ಉಪ್ಪೊಂದು ಆ್ಯಡ್ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು. ನಾನಿವಾಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೋತೀನಿ. ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಕೊಡಿ. ಗ್ಯಾಸ್ ಫ್ಲೇಮ್ನ ಸ್ಪೀಡಾಗಿ ಇಟ್ಬಿಡಿ. ಇದಕ್ಕೊಂದು ಮುಚ್ಚಳ ಮುಚ್ಚಿ ಬೇಯಕ್ಕಿಡೋಣ. ಸಾರು ನಾನು ಇಲ್ಲಿ ಇಷ್ಟು ತಿಳಿ ಇಟ್ಟಿದ್ದೀನಿ, ಗೊತ್ತಾಗ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಮಾವಿನ ಸಾರು ಕುದೀತಾ ಇದೆ. ಇವಾಗ ಇದು ಇಷ್ಟು ಕುದ್ರೆ ಸಾಕು, ಬೆಂದಿದೆ ಮಾವಿನ ಹಣ್ಣು. ಸುಮಾರು 20 ರಿಂದ 25 ನಿಮಿಷ ಇದು ಚೆನ್ನಾಗಿ ಬೆಂದಿದೆ. ನಾನು ಗ್ಯಾಸ್ನ ಆಫ್ ಮಾಡ್ಕೋತೀನಿ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ ನಾನಿವಾಗ. ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮಾವಿನ ಹಣ್ಣಿನ ಸಾರು. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಸ್ವಲ್ಪ ಸ್ವೀಟಾಗಿ, ಸ್ವಲ್ಪ ಹುಳಿಯಾಗಿ, ಸ್ವಲ್ಪ ಸ್ಪೈಸಿಯಾಗಿ ಸಖತ್ತಾಗಿ ಬಂದಿದೆ ಇದು. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ನೋಡಿದ್ರಲ್ವಾ ನಾವು ಎಷ್ಟು ಬೇಗನೆ ತುಂಬಾನೇ ಸಿಂಪಲ್ ಆಗಿ ಮಾವಿನ ಸಾರನ್ನ ಮಾಡ್ಕೊಂಡ್ವಿ ಅಂತ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ತಿಳಿಸಿ. ಯಾವಾಗಲೂ ತರಕಾರಿ ಸಾಂಬಾರ್ ತಿಂದು ತಿಂದು ಬೋರ್ ಆಗಿರ್ತದೆ. ಬೋರ್ ಆಗಿದ್ರೆ ಖಂಡಿತವಾಗ್ಲೂ ಇವಾಗಂತೂ ಸೀಸನ್, ಮಾವಿನ ಹಣ್ಣು ಸೀಸನ್ ಇವಾಗ. ಖಂಡಿತವಾಗ್ಲೂ ನೀವು ಕೂಡ ಇದನ್ನ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿ ಏನು ಮಾಡ್ತೀನಿ, ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ